ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರೇನಾಯಕನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕಿರಿಯ ಪಾಠಶಾಲೆಯ ಮಕ್ಕಳ ಕಿವಿ ತಪಾಸಣೆಯನ್ನ ತುಮಕೂರಿನ ವಾಣಿ ಡೆಫ್ಟ್ ಚಿಲ್ಡ್ರನ್ಸ್ ಫೌಂಡೇಶನ್ ಇವರು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮವನ್ನು ನೆಗಲಾಲ ಗ್ರಾಮದ ಮಹೇಶ್ ಇವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಬಡ ಮಕ್ಕಳ ಕಿವಿಗಳನ್ನು ತಪಾಸಣೆ ಮಾಡಿ ಕಿವಿಗಳ ಸುರಕ್ಷತೆಯ ಬಗ್ಗೆ ಈ ಸಂದರ್ಭದಲ್ಲಿ ಅರಿವು ಮೂಡಿಸಲಾಯಿತು. ಶ್ರವಣ ದೋಷ ಇರುವ ಮಕ್ಕಳಿಗೆ ಉಚಿತ ಟ್ರೀಟ್ಮೆಂಟ್ ಅನ್ನು ಸಂಸ್ಥೆಯಿಂದಲೇ ನೀಡಲಾಗುತ್ತೆ ಎಂದು ಈ ಸಂದರ್ಭದಲ್ಲಿ ಫೌಂಡೇಶನ್ನ ಅಭಿಷೇಕ್ ತಿಳಿಸಿದರು. ಈ ಸಂದರ್ಭದಲ್ಲಿ ವಾಣಿ ಡೆಫ್ಟ್ ಚಿಲ್ಡ್ರನ್ಸ್ ಫೌಂಡೇಶನ್ ಯೋಗೇಶ್, ಅಭಿಷೇಕ್, ಆಶಾ, ಗ್ರಾಮದ ಹಿರಿಯರಾದ ಹುಲಿರಾಮಯ್ಯ, ಸಿದ್ದಲಿಂಗಪ್ಪ, ಬೂದಗವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀನಿವಾಸ್ ಎಂಎಸ್, ಸದಸ್ಯರಾದ ಪ್ರೇಮಕುಮಾರ್, ಎಚ್ಡಿಎಂಸಿ ಅಧ್ಯಕ್ಷ ನಂಜಪ್ಪ, ಮುಖ್ಯ ಶಿಕ್ಷಕರಾದ ಸರೋಜಬಾಯಿ, ಸಹ ಶಿಕ್ಷಕರಾದ ನರಸಿಂಹಮೂರ್ತಿ ದೊಡ್ಡಯ್ಯ, ಪತ್ರಕರ್ತರಾದ ಮಂಜುಸ್ವಾಮಿ ಎಂಎನ್ ಹಾಗೂ ಪೋಷಕರು, ಸಾರ್ವಜನಿಕರು ಹಾಜರಿದ್ದರು. ಏನು ಸಮಸ್ಯೆ ಇದೆ ಅದನ್ನೆಲ್ಲ ಪತ್ತೆ ಇಡ್ತಾರೆ. ಮತ್ತು ಅದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸೆಗಳು, ಪರೀಕ್ಷೆಗಳನ್ನ, ಮತ್ತು ಅದಕ್ಕೆ ಬೇಕಾದಂತಹ ಔಷಧಿ ವ್ಯವಸ್ಥೆಗಳನ್ನೆಲ್ಲ ಕೂಡ ಎಲ್ಲಿ ಅದನ್ನು ನಾವು ಮಾಡ್ಕೊಬೇಕು ಅದ್ರ ಬಗ್ಗೆ ಎಲ್ಲ ಪೂರ್ತಿ ಅವರು ನಮಗೆ ಸಲಹೆ ಕೊಡ್ತಾರೆ. ಅದರಂತೆ ನೀವೆಲ್ಲ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳಿಗೆ ಹೇಳ್ತಾ, ಈಗ ಅಧ್ಯಕ್ಷರ ಒಂದು ಪರವಾಗಿ ಅವರ ಒಂದು ಮೊಬೈಲ್ ನಂಬರ್ ಎಷ್ಟು ತರುಣ 9 ದಯಾನಂದ ಮೊಬೈಲ್ ನಂಬರ್ ವೇಟ್ ಮಾಡ 8 ಅಲ್ವಾ 8 ಕಿರಣ್ಣ 6 ವರ್ಷ ಮೊಬೈಲ್ ನಂಬರ್ ಗೊತ್ತಾ? ಸೇವ್ ಮಾಡಿ. ಮೊಬೈಲ್ ನಂಬರ್ ಗೊತ್ತಾ? 6 ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತಂದರೆ ನೀವುಗಳು